ವಾಣಿ ಕಾಲೇಜಲ್ಲಿ ಸೈನ್ಸ್ ಆಗಿರ್ಬೋದು, ಆಮೇಲೆ ಕಾಮರ್ಸಲ್ಲಿ ಎಲ್ಲವೂ ಕೂಡ ಒಳ್ಳೊಳ್ಳೆ ರ್ಯಾಂಕ್ ಬಂದಿರ್ಬೋದು. ಇದ್ರ ಬಗ್ಗೆ ಭಾಳ ಹೆಮ್ಮೆಯ ಮಾತಾಡೋಕ್ಕೆ ಪ್ರಿನ್ಸಿಪಲ್ ಇದ್ದಾರೆ ಸರ್, ವಿಷ್ಣು ಪ್ರಸಾದ್ ಸರ್ ಇದ್ದಾರೆ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಸಂಸ್ಥೆಯ ಪರವಾಗಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಷ್ಟು ಖುಷಿ ಆಗ್ತದೆ, ನಿಮ್ಮ ಮಕ್ಕಳಿಂದ ಸಂಸ್ಥೆಗೆ ಮತ್ತಷ್ಟು ಒಂದು ಹೆಮ್ಮೆ ತರುವಂಥ ವಿಷಯ ಬಂದಿರುವಂಥದ್ದು, ರ್ಯಾಂಕ್ ತಂದಿದ್ದಾರೆ. ಹೇಳಿ ಇದ್ರ ಬಗ್ಗೆ ಏನು? ಬಹಳ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ನಮ್ಮ ಉಪನ್ಯಾಸಕರು ಕಳೆದ ವರ್ಷದ ಫಲಿತಾಂಶದ ನಂತರದಿಂದಲೇ ಕೆಲಸ ಶುರು ಹಚ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿಗೆ ಇಷ್ಟು ಬರಬೇಕು, ಈ ವಿದ್ಯಾರ್ಥಿಗೆ ಇಷ್ಟು ಬರಬೇಕು ಅಂತ ಹೇಳಿ ಒಂದು ಲೆಕ್ಕಾಚಾರ ಹಾಕೊಂಡು ಅವರನ್ನ ಓದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಗೆ ತುಂಬಾ ಸಂತೋಷದ ವಿಷಯ ಏನು ಅಂತಂದ್ರೆ, ಟಾಪರ್ಸ್ ಬಂದಿದ್ದಾರೆ, ನಮ್ಗೆ ಸಂತೋಷ ಇದೆ. ನಮ್ಮಲ್ಲಿ 35%, 40% ಆ ಲೆವೆಲ್ನ ಸ್ಟೂಡೆಂಟ್ಸ್ ಬಂದ್ರು ಕೂಡ ನಾವು ಸೀಟ್ ಕೊಡ್ತೇವೆ. ನಮ್ದು ಅಡ್ಮಿಷನ್ ಸಂದರ್ಭದಲ್ಲಿ ಮಾರ್ಕ್ ಇಷ್ಟಿರ್ಬೇಕು ಅನ್ನೋ ಯಾವುದೇ ಒಂದು ಕಟ್ ಆಫ್ ಇರೋದಿಲ್ಲ. ಸ್ಟೂಡೆಂಟ್ ಹತ್ರ ಕೇಳ್ತೇವೆ, ನಿಂಗೆ ಇದು ಸೈನ್ಸ್ ಓದ್ಲಿಕ್ಕೆ ಆಗ್ತದಾ, ನಿಂಗೆ ಮ್ಯಾಥ್ಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದಾ ಅಂತ. ಆಗ್ತದೆ ಅಂತ ಅವನಿಗೆ ಕೊಡ್ತೇವೆ. ಆ ತರ ತಗೊಂಡಿರೋ ಸ್ಟೂಡೆಂಟ್ಸ್ ಅನ್ನ ನಾವು ಸೆಕೆಂಡ್ PUC ಯಲ್ಲಿ ಈ ಲೆವೆಲ್ಗೆ ತಂದು ಓದಿಸೋದು, ಅದು ನಮ್ಗೆ ದೊಡ್ಡ ಚಾಲೆಂಜ್. ಬಹುಶಃ ಆ ಕೆಲಸವನ್ನ ನನ್ನ ಎಲ್ಲ ಲೆಕ್ಚರರ್ಸ್ ಬಹಳ ಚೆನ್ನಾಗಿ ಮಾಡ್ತಾರೆ ಮತ್ತು ಮಾಡಿದ್ದಾರೆ. ಈ ವರ್ಷ ಅವ್ರು ಕೊಟ್ಟಿರೋ ರಿಸಲ್ಟ್ ನಂಗೆ ತುಂಬಾ ಸಮಾಧಾನ ಇದೆ, ಬಹಳ ಖುಷಿ ಇದೆ. ಸೈನ್ಸ್ ಅಲ್ಲಿ ನಮ್ಮಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ. PCMB ಫುಲ್ 100% ಬಂದಿದೆ. ಹಾಗೆ PCMC ಯಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ವಿಷಯದಲ್ಲಿ ಮಾತ್ರ ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ಬಹುಶಃ ರಿವ್ಯಾಲ್ಯೂಯೇಷನ್ ಸರಿ ಮಾಡ್ಕೊಡ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸೈನ್ಸ್ ಅಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ವಾಣಿಜ್ಯ ವಿಭಾಗದಲ್ಲೂ ಕೂಡ ಹಾಗೆ ಒಳ್ಳೆ ರಿಸಲ್ಟ್ ಇದೆ. ಒಂದೆರಡು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಿದ್ದು ಬಿಟ್ರೆ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ, ತುಂಬಾ ಖುಷಿ ಇದೆ. ಹಾರ್ಡ್ ವರ್ಕ್ ಅಂತ ಹೇಳೋದು ನಮ್ಗೆ ಒಳ್ಳೆ ಅದರ ಒಂದು ಖುಷಿ ಇದೆ. ಓವರ್ ಆಗಿ ಎಷ್ಟು ಪರ್ಸೆಂಟೇಜ್ ಇದೆ, ಯಾವ ಸಬ್ಜೆಕ್ಟ್ ಹೇಗಿದೆ? ಓವರ್ ಆಲ್ ನಮ್ದು ಕಾಲೇಜ್ 99% ರಿಸಲ್ಟ್ ಬಂದಿದೆ. ಹಾಗೆ ಸೈನ್ಸ್ ಕಾಮರ್ಸ್ ಎಲ್ಲ ಕೂಡ 99 ಆ ರೇಂಜ್ ಅಲ್ಲಿ ಇದೆ. ಹಾಗೆ ಓವರ್ ಆಲ್ 99%. ವರ್ಷದಿಂದ ವರ್ಷಕ್ಕೆ ಇರುವಂತಹ ವರ್ಷದಿಂದ ವರ್ಷಕ್ಕೆ ರಿಸಲ್ಟ್ ಬೆಟರ್ ಆಗ್ತಾ ಇದೆ. ಸುಮಾರು ಒಂದು 15-16 ವರ್ಷದಿಂದ ನಾವು 98% ಮೇಂಟೈನ್ ಮಾಡ್ತಿದ್ದೇವೆ. ಈ ತರದ ಇಂಟೇಕ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಈ ವರ್ಷ ಅದು ಇನ್ನು ಬೆಟರ್ ಆಗಿದೆ, 99% ಆಗಿದೆ. ಇದು ಇನ್ನಷ್ಟು ನಿಮ್ಗೆ ಒಂಥರ ಇನ್ಸ್ಪೈರ್ ಮಾಡೋದು, ನಮ್ಗೊಂಥರ ಇನ್ಸ್ಪಿರೇಷನ್ ಇದು ಈ ರಿಸಲ್ಟ್. ಹೌದು. ಸೊ ಇದೀಗ ನಮ್ಮ ಜೊತೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ. ಸರ್ ನಮಸ್ತೆ. ಪ್ರಿನ್ಸಿಪಲ್ ಸರ್ ಕೂಡ ಬಹಳ ಖುಷಿಯ ಬಹಳ ಹೆಮ್ಮೆಯ ವಿಚಾರವನ್ನ ಹೇಳಿದ್ರು. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಅಡ್ಮಿನಿಸ್ಟ್ರೇಟಿವ್ ಆಗಿ? ತುಂಬಾ ಖುಷಿ ಆಯಿತು, ಯಾಕಂದ್ರೆ ಒಳ್ಳೆ ಫಲಿತಾಂಶ ಬಂದಿದೆ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಒಳ್ಳೆ ರೀತಿಯ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಓವರ್ ಆಲ್ ಪರ್ಸೆಂಟೇಜ್ ಕೂಡ ನಮ್ಮ ಕಳೆದ ವರ್ಷಕ್ಕಿಂತ ತುಂಬಾ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಾದ ಅಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದೇವೆ. ಯಾಕೆಂತ ಹೇಳಿದ್ರೆ ಅವರು SSLC ಇಂದ ಬರುವಾಗ ಒಂದು ಹಂತದ ಫಲಿತಾಂಶವನ್ನು ಪಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಂದ ಮೇಲೆ ಒಳ್ಳೆ ರೀತಿಯ ಅಂದ್ರೆ ಡಿಸ್ಟಿಂಕ್ಷನ್ ಪಾಸ್ ಆಗಿ ಹೋಗ್ತಿದ್ದಾರೆ. ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ನಾವು ಕೃತಜ್ಞತೆ ಸಲ್ಲಿಸಿದ್ದೇವೆ. ಮುಖ್ಯವಾಗಿ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಂದ್ರೆ ನಮ್ಮ ಆಡಳಿತ ಮಂಡಳಿ, ಎಲ್ಲ ನಮ್ಮ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಮತ್ತೆ ನಮ್ಮ ಕಾರ್ಯದರ್ಶಿಗಳು, ಮತ್ತೆ ನಮ್ಮ ಶೈಕ್ಷಣಿಕ ಮಂಡಳಿಯ ನಿರ್ದೇಶಕರುಗಳು, ಮತ್ತೆ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಇದಕ್ಕೆ ಮುಖ್ಯವಾದ ಕಾರಣ. ನಮಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಿ ಕೊಡ್ತಾ ಬಂದು ನಮಗೆ ಒಳ್ಳೆ ರೀತಿಯ ಫಲಿತಾಂಶ ಬಂದಿದೆ. ಆದ್ದರಿಂದ ಎಲ್ಲ ಆಡಳಿತ ಮಂಡಳಿಯರಿಗೂ ನಮ್ಮ ಶೈಕ್ಷಣಿಕ ಎಲ್ಲ ಉಪನ್ಯಾಸಕರ, ಪ್ರಾಂಶುಪಾಲರ ಮತ್ತು ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. 2025-26ನೇ ಶೈಕ್ಷಣಿಕ ವರ್ಷದ ದ್ವಿತೀಯ PUC ವಾರ್ಷಿಕ ಫಲಿತಾಂಶ ಮೊನ್ನೆ ತಾನೇ ಪ್ರಕಟಗೊಂಡಿದ್ದು, ನಮ್ಮ ಸಂಸ್ಥೆಯು 99% ಫಲಿತಾಂಶವನ್ನು ಪಡೆದುಕೊಂಡಿರುವುದು ಅಭಿನಂದನಾರ್ಹವಾದದ್ದು. ಇದಕ್ಕೆ ಕಾರಣೀಕರ್ತರಾದಂತಹ ಪ್ರಾಂಶುಪಾಲರು, ಉಪನ್ಯಾಸಕ ವರ್ಗದವರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ವಾಣಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಈ ಒಂದು ಫಲಿತಾಂಶ ಅತ್ಯಂತ ವಿಶೇಷವಾಗಿರುವುದು ಏನೆಂದರೆ, ನಮ್ಮ ಸಂಸ್ಥೆಯಲ್ಲಿ LKG ಯಿಂದ PUC ತನಕ ವಿದ್ಯಾರ್ಜನೆಯನ್ನು ಮಾಡಿದಂತ ಕುಮಾರಿ ನವಮಿ ವಿಜ್ಞಾನ ವಿಭಾಗದಲ್ಲಿ 98% 588 ಅಂಕಗಳನ್ನು ಪಡೆದುಕೊಂಡು ನಮ್ಮ ಸಂಸ್ಥೆಗೆ ಪ್ರಥಮ ಸ್ಥಾನಿಯಾಗಿರುತ್ತಾಳೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಕುಮಾರಿ ಸಂಜನಾ ಪೈ 593 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ 8ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು ಅತ್ಯಂತ ಪ್ರಶಂಸನೀಯವಾದದ್ದು. ಆದ್ದರಿಂದ ಈ ಎರಡು ವಿದ್ಯಾರ್ಥಿಗಳಿಗೆ ನಮ್ಮ ವಾಣಿ ಆಂಗ್ಲ ಮಾಧ್ಯಮ ಶಾಲೆಯ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಕಲಿತಂತ ಎಷ್ಟೋ ವಿದ್ಯಾರ್ಥಿಗಳು LKG ಯಿಂದ 10ನೇ ತರಗತಿಯೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿರುವಂತಹ ವಿದ್ಯಾರ್ಥಿಗಳು PUC ವಿಭಾಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ತೇರ್ಗಡೆಯಾಗಿರುವುದು ಅತ್ಯಂತ ಅಭಿನಂದನಾರ್ಹವಾದದ್ದು.
ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಕಳೆದಂತ ಎಲ್ಲ ವಿದ್ಯಾರ್ಥಿಗಳು ಈ ಉತ್ತಮವಾದಂತಹ ಅಂಕವನ್ನು ಪಡೆದುಕೊಂಡಿದ್ದು ನಮ್ಮ PUC ವ್ಯಾಸಂಗಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ವಾಣಿ ಪದವಿ ಪೂರ್ವ ಕಾಲೇಜು ಉತ್ತಮವಾದಂತಹ ಆಯ್ಕೆ ಎಂಬುದನ್ನು ಹೇಳಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳ ಪರಿಶ್ರಮದ ಫಲವಾಗಿ ಈ ರ್ಯಾಂಕ್ ಕೂಡ ಉತ್ತಮಕ್ಕೆ ಏರ್ತಾ ಇದೆ. ಸೊ ಪ್ರತಿ ವರ್ಷ ಕೂಡ ಈ ಥರ ಆಗಲಿ ಅಂತ ಆಶಿಸ್ತಾ ಒಂದಿಷ್ಟೊತ್ತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.